ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಲಿಕ್ಕಿದೆ. ಸೊ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ. ಸೊ ಲೆಟ್ ಅಸ್ ಸ್ಟಾರ್ಟ್. ನಾನು ಇದೊಂದುಂಟಲ್ಲ, ಇವತ್ತೇ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದ ಆಯ್ತಾ. ನೋಡಿ, ಹತ್ತಿರ ಬಂದ ಹಾಗೆ ಹಾಲು ಅಲ್ಲಿಗೆ ಕೆಳಗೆ ಇಳಿತಾ ಉಂಟು. ದೂರ ಇರುವಾಗ ನೋಡಿ ಅಂತೆ ಇದು ಚೆಲ್ಲಿಕ್ಕೆ ಆಗಿತ್ತಲ್ಲ, ಅಂದರೆ ನಾವು ಹತ್ತಿರ ಇರುವಾಗ ನಮ್ಮ ಉಸಿರಿದಾಗುವಾಗ ಹಾಲು ಒಳಗೆ ಹೋಗ್ತದೆ ಅಂತ. ಅಂದರೆ ಎಂತ ಗೊತ್ತಲ್ಲ, ಹೆಚ್ಚಾಗಿ ನಾವು ಹಾಲಿನ ಹತ್ತಿರವೇ ನಿಂತ್ಕೊಂಡು ನೋಡುವಾಗ ಅದು ಮೇಲೆಯೇ ಬರೋದಿಲ್ಲ. ಅದೇ ನಾವು ಒಂದು ಗಳಿಗೆ ಆಚೆ ಹೋಗಿ ಬರ್ತೇವೆ ಹೇಳಿದರೆ, ನಾವು ಕಾಲು ಆಚೆ ಇಟ್ಟ ಕೂಡಲೇ ಹಾಲು ಬುಸು ಬುಸು ಅಂತ ಬೀಳ್ತದೆ. ಇದರ ಅರ್ಥ ಇದುವೇ ಅಂತ, ನಮ್ಮ ಉಸಿರು ತಾಗಿ ಹಾಗೆ ಆಗೋದು ಅಂತ. ಅಂದ ಇನ್ನೊಂದು ನೆಕ್ಕ ಬಿಡ್ತನ ಮುಳು ಹಾಪಾಳೆ ಪ. ನನಗೆ ಗೊತ್ತಾಯ್ತು ಆಗಲೇ ಇವಳು ಇಲ್ಲೇ ಬಂದಿದ್ದಾಳಂತ. ನೋಡಿ ಮಾಡಿದ ಅವಸ್ಥೆ ನೋಡಿ ಇಲ್ಲಿ. ದೇವಾ, ಇದರ ಮೇಲೆ ಸೆಗಣಿ ಎಲ್ಲ ಹಾಕಿ ಎಂಥ ಅವಸ್ಥೆ. ಈ ಕಿಟ್ಟುಂಟಲ್ಲ, ಇರಲೇ ಇಲ್ಲ ಅಂತ ಇವತ್ತು ಬೆಳಿಗ್ಗೆ ಬಂದದ್ದು. ಎಲ್ಲಿಂದ ಬಂದದ್ದು ಗೊತ್ತಿಲ್ಲ. ಈಗ ದೋಸೆ ತಿನ್ನಲಿಕ್ಕೆ ಬಂದಿದ್ದಾಳೆ. ಅಲ್ಲ, ಆಗಲೇ ಬಂದಿದ್ದಾಳೆ. ಬಿಸ್ಕೆಟ್ನ ಹೊತ್ತಾಗುವಾಗ ಬರ್ತಾಳೆ ಬೆಳಿಗ್ಗೆ 4 ಗಂಟೆಗೆ. ಕಿಟ್ಟು ಇದರಷ್ಟು ದೊಡ್ಡ ನಾಟಕ ಇನ್ನೊಂದಿಲ್ಲ. ನಾನು ಹೋಗಲಿಕ್ಕೆ ಕಾಯುವುದು. ನಾನು ಹುಲ್ಲು ಹಾಕಿದ ಜಾಗಕ್ಕೆ ಅಡ್ಡ ಇಡದೆ ಹೋದರೆ ಚಂದಮಂಡಲ್ಲಿ ಹೋಗಿ ಮೇಯ್ಬೋದಲ್ಲ. ಮನುಷ್ಯರ ಹಾಗೆ ಅಂತ ಸ್ವಭಾವ, ಸುಲಭದಲ್ಲಿ ಸಿಕ್ಕಿದರೆ ಕೂತು ತಿನ್ನುವ ಅಂತ. ಹಾಗೆ ಎಷ್ಟು ಹಾಳು ಮಾಡಿದ್ದಾಳೆ ನೋಡಿ ಅಂತ. ನೋಡಿ, ಇದೆಲ್ಲ ಹಿಂಡಿ, ಮೇಯ್ನಾಗಿ ಬಂದದ್ದೇ ಹಿಂಡಿ. ನನಗೆ ಇದೊಂದು ಮುಖ್ಯ ಬೇಕಿತ್ತು, ಮತ್ತು ಕೆಲವು ಮನೆಗೆ ಬೇಕಾದಂತಹ ಸಾಮಗ್ರಿಗಳೆಲ್ಲ. ನೋಡಿ, ಇದು ಮತ್ತೆ ಅಡೆಂಗೊತ್ತಿರ್ತಾನೆ ಅವನಿಗೆ. ನೋಡಿ ಇವನ ಮುಖ ನೋಡಿ, ನೋಡಿ 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 ಎಂತ ಗೊತ್ತ, ಅವನಿಗೊಂದು ಚಿಪ್ಸ್ ಆಗಬೇಕು, ಅದಕ್ಕೆ ನಗಡುದು. ಅದನ್ನು ತುಂಬಿಸಿಕೊಂಡು ಹೋಗಿ ಸಹ ಆಯಿತು. ಫ್ರೆಂಡ್ಸ್, ನಾನು ನೋಡಿ ಇವತ್ತು ಬೆಳ್ಳಾರಲ್ಲಿ ಎಂತ ತಂದಿದ್ದೇನೆ ಅಂತ. ಆ್ಯಂಡ್ ಇದೆಂತ ಗೊತ್ತುಂಟ ನಿಮಗೆ?
ಓಡುಪ್ಪಳೆ ಅಂತ ಹೇಳೋದು. ನನಗೆ ಇಷ್ಟರವರೆಗೆ ಓಡುಪ್ಪಳೆ ತಿಂದು ಗೊತ್ತಿಲ್ಲ, ಅದಕ್ಕೆ ಇದನ್ನು ಮಾಡಬೇಕು ಅಂತ ಇದ್ದೇನೆ. ಮತ್ತು ಇದೊಂದು ನನಗೆ ತುಂಬ ಇಷ್ಟ ಇದೆ. ಪ್ರತಿ ಸರ್ತಿ ಬೆಳ್ಳಾರಿಗೆ ಹೋಗುವಾಗ ಅಂಗಡಿಯಲ್ಲಿ ನೇತಾಡಿಕೊಂಡಿರೋದು ನೋಡ್ತೇನೆ. ನಿಜವಾಗಿ ಅದು ನಮ್ಮಲ್ಲಿದ್ದರೆ ಉಪಯೋಗ ಎಂತ ಅಂತವೇ ಗೊತ್ತಿಲ್ಲ. ಅವರು ಹೇಳಿದರು ಕರಕ್ಕೆ ಮುಚ್ಚಿ ಅನ್ನ ಬಗ್ಗಿಸ್ಲಿಕ್ಕೆ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ ಟೆಕ್ನಿಕ್. ನಾನು ಇದರಲ್ಲಿ ನಾಳೆ ಓಡುಪ್ಪಳೆ ಬೇಯಿಸಿ ಹಾಕಿ ನಿಮಗೆ ತೋರಿಸ್ತೇನೆ ಅಂತ. ಇನ್ನು ಇದಕ್ಕೆ ತೆಂಗಿನೆಣ್ಣೆ ಎಲ್ಲ ಹಚ್ಚಬೇಕಂತೆ. ಹಾಗೆ ನೋಡಿ ಎಷ್ಟು ಚಂದ ಕಾಣ್ತದಲ್ಲ ನೋಡುವಾಗ. ಮತ್ತು ಇನ್ನೊಂದು ಸ್ಪೆಷಲ್ ಥಿಂಗ್ ಇದೆ, ತುಂಬ ಸ್ಪೆಷಲ್ ಥಿಂಗ್ ತೋರಿಸ್ತೇನೆ. ಟೆನ್ ಹೇಗುಂಟು ನಮ್ಮ ಹಳ್ಳಿಯ ರಾಜರ ಕಿರೀಟ ನೋಡಿ, ಬ್ಯೂಟಿಫುಲ್ ಅಲ್ಲ. ಮತ್ತು ಈ ಗಾಜಿನ ಬಳೆಗಳು ನೋಡಿ, ಇದನ್ನು ನೋಡುವ ನಿಮ್ಗೆ ಏನು ನೆನಪಾಗ್ತದೆ? ಹಸಿರು ಗಾಜಿನ ಬಳೆಗಳೇ ಪದ್ಯ. ಇದೆಲ್ಲ ಪರ್ಚೇಸ್ ಮಾಡಿ ನನಗೆ ತುಂಬ ಖುಷಿ ಆಯ್ತದ. ನನ್ನದು ಸಾರಿ ಉಡುವ ಇದು ಮಾಡಿದಲ್ಲ, ಆಗ ನಾನು ಹುಡುಕ್ತೇನೆ, ಬ್ಯಾಂಗಲೇ ಇಲ್ಲ ಮಾರ್ರೆ ನನ್ನ ಹತ್ರ, ಸತ್ಯ ಹೇಳ್ತೇನೆ. ಮತ್ತು ಅದು ಒಂದು ಮೆಟಲ್ ಇದು ನೋಡಿ, ಈ ಟೈಪ್ ಇದೆಲ್ಲ ಫಂಕ್ಷನಿಗೆಲ್ಲ ನಾವು ಹಾಕ್ತೇವೆ. ಅಂಥದ್ದೆಲ್ಲ ಇತ್ತು, ಅದೆಲ್ಲ ಹಾಳಾಗಿತ್ತಂದರೆ ಫಂಕ್ಷನ್ ಈಗ ಇಲ್ಲ ಅಲ್ಲ, ಫಂಕ್ಷನ್ ಆಗುವಾಗ ಮಾತ್ರ ತೆಗೆಯೋದು. ಹಾಗೆ ನನಗೆ ಬ್ಯಾಂಗಲ್ ಇಲ್ಲ ಅಂತ ಹೋದೆ. ಮತ್ತೆ ಪುಣ್ಯಕ್ಕೆ ಎಲ್ಲಿಯೋ ನನಗೆ ಒಂದು ಲಾಸ್ಟ್ ಟೈಮ್ ನಾನು ಚಂಡಿಕಾ ಹೋಮಕ್ಕೆ ಹೋಗಿದ್ದೆ ನೋಡಿ, ಅಲ್ಲಿ ಒಂದು ಇದೆಲ್ಲ ಕೊಡ್ತಾರಲ್ಲ ಸುಹಾಸಿನಿ ಆರಾಧನೆ ಮಾಡಿ, ಅದರಲ್ಲಿ ಸಿಕ್ಕಿದ ಒಂದು ಹಸಿರು ಬಳೆ ಇತ್ತು, ಅದು ಮುರಿಟ್ಕೊಂಡಿದ್ದೆ. ಬಟ್ ನನಗೆ ಕೈ ತುಂಬ ಬಳೆ ಬೇಕು ಅಂತ ಭಾರಿ ಆಸೆ ಆಗಿತ್ತು. ಹಾಗೆ ನೋಡಿ ಇದು ತಗೊಳ್ಳೋದು ಚಂದ ಉಂಟಲ್ಲ, ಹೇಗುಂಟು. ಮತ್ತು ಇದು ನನಗೆ ಇದು ಹುಲ್ಲು ಹೊರಲಿಕ್ಕೆ ಬೇಕು, ನಾನು ಅದು ಹುಲ್ಲು ಹೊರೋದು ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ನಾನು. ಹಾಗೆ ನೋಡಿ ಹೇಗುಂಟು ನನ್ನ ಗೆಟಪ್. ಇಲ್ಲಿ ಎಲ್ಲ ಉಂಟು ನೋಡಿ ಗೆಟಪಿಗಳು. ಇನ್ನೂ ಸಹ ಇದೆಲ್ಲ ಸರಿ ಮಾಡಬೇಕಷ್ಟೇ, ಕಿಚನಿಗೆ ಹೋಗಿ ಎಲ್ಲ. ಇದು ಚಂದ ಉಂಟಲ್ಲ. ಈ ಕೈಯಲ್ಲಿ ಇದು ಅಂದರೆ ಮೊದಲಿನವರೆಲ್ಲ ಇಡುವಂತಹ ಬ್ಯಾಂಗಲ್ ಅಂತ ಇದು. ಅವಳ ಅಂಗಡಿ ಅವಳು ಹೇಳೋದು, ಅಜ್ಜಿ ಅವರೆಲ್ಲ ಇಡ್ತಾರಲ್ಲ ಅಂಥ ಬ್ಯಾಂಗಲ್ ನೋಡಿ. ಇದಕ್ಕೊಂದೆಂತ ಸ್ಕ್ವೇರ್ ಕಟ್ ಬ್ಯಾಂಗಲ್ ಅಂತ ಹೇಳೋದು ನೋಡಿ, ಇದಕ್ಕೆ ಸ್ಕ್ವೇರ್ ಕಟ್ ಬ್ಯಾಂಗಲ್ ಅಂತ ಹೇಳೋದಂತೆ. ಸೊ ಅಜ್ಜಿ ಅವರೆಲ್ಲ ಇದನ್ನೇ ಕೊಂಡೋಗೋದಂತೆ. ಹಾಗೆ ಓಲ್ಡನ್ ಡೇಸ್ ಇದು ಒಂದು ನೆನಪಿಗೆ ಸಹ ಆಯಿತು ಅಂತೇಳಿ ತಗೊಂಡಿದ್ದೆ. ನಾನು ಹೆಚ್ಚಾಗಿ ಬ್ಯಾಂಗಲ್ ಕಡಿಮೆ ಇಡೋದು, ಅಂದರೆ ದನದ ಕೆಲಸ ಎಲ್ಲ ಮಾಡುವಾಗ ಅದು ಕಟ್ಟಾಗ್ತದೆ ಬೇಗ. ಹಾಗೆ ಅದು ಒಮ್ಮೆ ತೆಗೆದಿಟ್ರೆ ಮತ್ತೆ ಹಾಗೆ ಬಾಕಿ ಆಗಿರ್ತದೆ ಹಾಗೆ. ಸೊ ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡುವಲ್ಲ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಇದೊಂದು ನಿಮ್ಗೆ ಎಂತ ತೋರಿಸ್ಲೇ, ಇದು ನೋಡಿ ನನ್ನ ಏಪ್ರಾನ್. ನಾನು ಪಾತ್ರೆ ತೊಳಿತಾ ಇದ್ದೆ ಅಷ್ಟಾಗುವಾಗ ನನ್ನ ಮಗಳದ್ದು ಫೋನ್ ಬಂತು. ಹಾಗೆ ಎದ್ದುಕೊಂಡು ಬಂದೆ ಮಾತಾಡಲಿಕ್ಕೆ ಅಂತ. ಅಷ್ಟಾಗುವಾಗ ಮಗಳಿಗೆಲ್ಲ ಇದನ್ನು ತೋರಿಸ್ತಾ ಇದ್ದೆ, ಏನೆಲ್ಲ ಪರ್ಚೇಸ್ ಮಾಡಿ. ಹಾಗೆ ನಿಮಗೆ ಸಹ ಎಲ್ಲ ತೋರಿಸುವಂತಾಯಿತು, ನೀವು ಸಹ ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರಲ್ಲ. ಹಾಗೆ ತೋರಿಸುವಂತಾಗುವಾಗ ಹೀಗೆ ಇದು ಇದ್ದದ್ದು ನೆನಪೇ ಇಲ್ಲ ನನ್ನ ವೇಷ ಅಂತ ಹೇಳಿದರೆ. ಇರಲಿ, ಗಮ್ಮತ್ತು ಮಾಡಿ, ನನ್ನನ್ನು ನೋಡಿ ನಗಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಆಯಿತಾ? ನಿಮಗೆ ನೋಟಿಫಿಕೇಷನ್ ಬರ್ತದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ. ನನ್ನ ಮೊಬೈಲ್ ಮೆಸೇಜ್ ತೋರಿಸ್ತಾ ಉಂಟು 10% ಇರುದಂತೆ ಇನ್ನು ಅಂತ ಹೇಳಿ. ಹಾಗೆ ಎಲ್ಲ ಕತೆ ನಿಮ್ಮದು. ಮತ್ತು ಕಾಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಸೊ ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ, ನಮಗೆಲ್ಲ ಒಳ್ಳೆಯದು ಮಾಡಲಿ, ಒಳ್ಳೆ ಬಾಂಧವ್ಯ ಅಭಿವೃದ್ಧಿ ಆಗಲಿ ಜಗತ್ತಿನಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಕಿಟ್ಟು ಉಂಟಲ್ಲ, ಎಲ್ಲಿಯ ಬಿನ್ನೇರು ಕಟ್ಟಿದ್ಲಾಯ್ತಾ? ಇವತ್ತು ಬಂದಿದ್ದಾಳೆ, ಇವತ್ತಿದ್ದಾಳೆ ಮನೆಯಲ್ಲಿ ಮಲಗುದು ನೋಡಿ. ಬೀಳ್ಲಿಕ್ಕೆ ಆಗಿದ್ದಾಳೆ ಕಿಟ್ಟು. ಬೂಡು ಬಾ, ಹೇಗಿಟ್ಟು ನೋಡೋರನ್ನೆಲ್ಲ ನೋಡು. ಬಾಯ್, ಗುಡ್ ನೈಟ್. ಎಲ್ಲರೂ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹೇಳು ಕಿಟ್ಟಕ್ಕ. ವಾಸನೆ ಬರ್ತಾಳೆ, ಎಲ್ಲಿಯಾ ಮಲಗಿದ್ಲ ಅಂತ ಇವಳು. ಕತ್ತೆ, ಕುದುರೆ, ಬಜ್ಜಿ, ಗಲೀಜು ಪ್ರಾಣಿ.